ಉಡುಪಿ ಜಿಲ್ಲೆಯ ಶಿವಳ್ಳಿ ಗ್ರಾಮದ ಕರಂಬಳ್ಳಿ ನಿವಾಸಿ ಶೀನಾ ನಾಯ್ಕ್ ಇಂದಿರಾಬಾಯಿ ಅವರ ಪುತ್ರ ಚಂದ್ರಶೇಖರ್ ನಾಯ್ಕ್ ಅವರು ಉಡುಪಿಯ ತೆಂಕನಡಿಯೂರು ಕರಂಬಳ್ಳಿ ಬೈಲು ಪೆರಂಪಳ್ಳಿ ಬೈಲ್ನಲ್ಲಿ ಸುಮಾರು 50 ಎಕರೆ ಮೇಲ್ಪಟ್ಟು ಇವರದ್ದೇ ಸ್ವಂತ ಟ್ರ್ಯಾಕ್ಟರ್ ಆಧುನಿಕ ನಾಟ್ಯಯಂತ್ರ ಕಟಾವು ಯಂತ್ರದ ಮೂಲಕ ಹಡಲು ಬಿದ್ದ ಭೂಮಿಯನ್ನ ಕೃಷಿ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ. ಒಂದು ಕಾಲಕ್ಕೆ ಉಡುಪಿಯಲ್ಲಿ ಕೃಷಿಯೇ ಜೀವನ ಪದ್ಧತಿಯಾಗಿತ್ತು. ಆದರೆ ಕಾಲಕ್ರಮೇಣ ಭತ್ತ ಬೆಳೆಯುವುದು ಬಿಟ್ಟು ಇಲ್ಲಿನ ಜನ ಇದರ ವಾಣಿಜ್ಯ ಚಟುವಟಿಕೆಗಳಲ್ಲಿ ಆಸಕ್ತರಾದರು. ಪರಿಣಾಮ ಜಿಲ್ಲೆಯಲ್ಲಿ ಹೆಕ್ಟೇರುಗಟ್ಟಲೆ ಭೂಮಿ ಕೃಷಿ ಮಾಡದೆ ಖಾಲಿ ಬಿದ್ದಿದೆ. ಆದರೆ ಮತ್ತೆ ಈ ಭಾಗದಲ್ಲಿ ಕೃಷಿ ಮಾಡಲು ಉತ್ಸಾಹ ತೋರಿದ್ದು ಚಂದ್ರಶೇಖರ್ ನಾಯಕ್ ಹೊಸತೊಂದು ಕೃಷಿ ಕ್ರಾಂತಿಗೆ ಸಾಕ್ಷಿಯಾಗಿದ್ದಾರೆ. ಕೃಷಿ ಭೂಮಿ ಹಡಲು ಬೀಳಬಾರದು ಎಂಬ ಅವರೇ ಸ್ವತಃ ಈ ಕಾರ್ಯಕ್ಕೆ ಮುಂದಾಗಿದ್ದು ಖಾಲಿ ಬಿಟ್ಟ ಕೃಷಿ ಭೂಮಿಯಲ್ಲಿ ಸಾಂಪ್ರದಾಯಿಕ ಭತ್ತ ಮತ್ತು ಆಧುನಿಕ ರೀತಿಯಲ್ಲಿ ನಾಟಿ ಮಾಡಿ ಭೂಮಿಯನ್ನ ಮತ್ತೆ ಹಸಿರಾಗಿಸಿದ್ದಾರೆ. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುರೇಂದ್ರ ನಾಯಕ್ ಕರಂಬಳ್ಳಿಯವರು ಮಾತನಾಡಿ, ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಮಾರ್ಪಡಿಸುವುದರಿಂದ ಮುಂಬರುವ ದಿನಗಳಲ್ಲಿ ಭಾರೀ ಬೆಲೆ ತೆರಬೇಕಾಗ್ತದೆ. ಹಿಂದೆ ಭತ್ತದ ಗದ್ದೆಗಳು ಗೇಣಿ ಪದ್ಧತಿಯಿಂದಾಗಿ ಪಾಳು ಬೀಳುತ್ತಿರಲಿಲ್ಲ. ಇಂದು ಕೃಷಿ ಜಮೀನು ಪ್ರಾಚೀನತೆ ಕಳೆದುಕೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ನಾಯ್ಕ್ ಅವರ ಕಾರ್ಯ ಮೆಚ್ಚುವಂತದ್ದು ಎಂದರು. ಕೃಷಿ ನಮ್ಮ ದೇಶದ ಬೆನ್ನೆಲುಬು ಹೇಳ್ತಾರೆ, ಆದರೆ ಈಗ ಅದು ಕ್ಷೀಣಿಸ್ತಾ ಬಂದಿದೆ. ಆದರೆ ನಮ್ಮ ಉಡುಪಿ ಕರಂಬಳ್ಳಿಯ ಶೀನಾ ನಾಯ್ಕ್ ಮತ್ತು ಇಂದಿರಾಬಾಯಿ ಇವರ ಮಗನಾದ ಚಂದ್ರಶೇಖರ್ ನಾಯ್ಕ್ ಇಲ್ಲಿ ತೆಂಕನಡಿಯೂರು ಈ ಬಯಲು ಪ್ರದೇಶದಲ್ಲಿ ಪಾಳು ಬಿದ್ದಂಥ ಗದ್ದೆಗಳನ್ನು ಸುಮಾರು 50 ಎಕರೆ 50 ಎಕರೆ ಕೃಷಿ ಭೂಮಿಯನ್ನು ಫಲವತ್ತಾಗಿ ಮಾಡುವುದರ ಮೂಲಕ ನಾಟಿ ಮಾಡುವುದರ ಮೂಲಕ ಫಲವತ್ತಾಗಿ ಬೆಳೆ ತೆಗೆಯುವ ಇರಾದೆಯನ್ನು ಹೊಂದಿದ್ದಾರೆ. ಆ ಪ್ರಯುಕ್ತ ಇವತ್ತು ಈ ತೆಂಕನಡಿಯೂರು ಬಯಲು ಪ್ರದೇಶದಲ್ಲಿ ನಾಟಿಯನ್ನು ಮಾಡ್ತಿದ್ದಾರೆ. ಇವರ ಹತ್ರ ಸುಮಾರು ಉಳುಮೆಯ 5 ಮಿಷನ್ ಹಾಗೂ ಕಟಾವು ಯಂತ್ರ ಹಾಗೂ ಬೈ ಹುಲ್ಲು ರೋಲಿಂಗ್ ಮಾಡುವ ಮೆಷಿನನ್ನು ಹೊಂದಿದ್ದಾರೆ. ಪ್ರಗತಿಪರ ಕೃಷಿಕನಾಗಿ ಮೂಡಿಬರ್ತಿರುವ ಇವರು ಇವರ ಹಾಗೆ ಇನ್ನೂ ಕೂಡ ಹೆಚ್ಚಿನವರು ಈ ಕೃಷಿಯಲ್ಲಿ ಅವಲಂಬಿಸಿ ಕೃಷಿಯ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಕೃಷಿ ಸ್ವಲ್ಪ ಉಳಿದರೆ ನಮ್ಮ ಈ ಪರಿಸರ ಉಳಿಯುತ್ತದೆ. ಆದರೆ ಇಂದಿನ ಈ ಯುಗದಲ್ಲಿ ಎಲ್ಲ ಕೃಷಿ ಭೂಮಿಗಳನ್ನು ನಾವು ನೆಲ ಲೇಔಟ್ ಆಗಿ ಪರಿವರ್ತನೆ ಮಾಡಿ ಅದರಲ್ಲಿ ಕೃಷಿ ಭೂಮಿಯನ್ನೇ ಇಲ್ಲದಾಗಿದೆ. ಮಳೆ ಕೂಡ ಕಡಿಮೆ ಆಗಿದೆ. ಎಲ್ಲದಕ್ಕೂ ಹಾಹಾಕಾರ ಬರ್ತಿದೆ. ದಯವಿಟ್ಟು ಆದಷ್ಟು ಸ್ವಲ್ಪವಾದವರು ಕೃಷಿಯನ್ನು ಮಾಡಿ ಕೃಷಿಯ ಜೀವನಕ್ಕೆ ಉತ್ತಮವಾಗಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೃಷಿಯನ್ನೇ ಅವಲಂಬಿಸಿರುವುದು. ಅವರ ಜೀವನ ಮಟ್ಟ ಎಲ್ಲಿರುವುದೆಂದರೆ ಇಂದಿಗೂ ಕೂಡ 100 ವರ್ಷ ಬದುಕಿದ್ದಾರೆ. ಆದರೆ ಇಂದಿನ ಜೀವನ ಮಟ್ಟ ಅಷ್ಟೇನು ಸುಧಾರಣೆ ಇಲ್ಲ. ಆದರೆ ಸ್ವಲ್ಪವಾದರೂ ಕೃಷಿಯನ್ನು ಅವಲಂಬಿಸಿ ಇದು ಕೃಷಿ ಕೇವಲ ಇಂದಿನ ಈ ಯುಗದಲ್ಲಿ ಒಂದು ದಿನಕ್ಕೆ ಮಾತ್ರ ಕೆಸರೊಂದು ದಿನ ಅದೇ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ. ಕೆಸರಲ್ಲಿ ಇಳಿದು ನೋಡಿ, ನಿಮಗೆ ಈ ಥೆರಪಿಗಳಲ್ಲಿ ಮಡ್ಡು ಬಾತ್ ಅಂತ ಇರ್ತದೆ. ಮಡ್ಡು ಬಾತನ್ನು ಈ ಗದ್ದೆಯಲ್ಲಿ ನೀವು ಸವಿಬೋದು. ಹಾಗೆ ಚಂದ್ರಶೇಖರ್ ನಾಯ್ಕ್ ಈ ಕೃಷಿಯನ್ನು ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲವನ್ನು ಆಚಿಸಿದ ಅವರಿಗೆ ಈ ಹಿಂದೆ ಕೂಡ ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನವನ್ನು ಮಾಡಿದ್ದಾರೆ. ಆದರೂ ಇವರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಸೇವೆಯಲ್ಲಿ ಕೂಡ ತೊಡಗಿದ್ದಾರೆ. ಇವರಿಗೆ ನಿಮ್ಮ ಬೆಂಬಲ ಅಗತ್ಯವಿದೆ ಎನ್ನುತ್ತಾ ನನ್ನ ಮಾತು ಮುಗಿಸ್ತೇವೆ. ಸುಧಾಕರ್ ಶೆಟ್ಟಿ ತೆಂಕನಡಿಯೂರು ಅವರು ಮಾತನಾಡಿ, ಚಂದ್ರಶೇಖರ್ ಅವರು ಹಲವಾರು ವರ್ಷಗಳಿಂದ ಹಡಲು ಬಿದ್ದ ಭೂಮಿಯಲ್ಲಿ ಕೃಷಿ ಮಾಡುತ್ತಾ ಬರುತ್ತಿದ್ದಾರೆ. ಒಂದಿಷ್ಟು ಕೃಷಿಕನನ್ನ ಸೇರಿಸಿಕೊಂಡು ಸಾಂಪ್ರದಾಯಿಕ ಮತ್ತು ಆಧುನಿಕ ರೀತಿಯಲ್ಲಿ ಕೃಷಿ ಮಾಡಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳುತ್ತಾರೆ ಎಂದರು. ನಮ್ಮ ಚಂದ್ರಶೇಖರ್ ಅವರು
ಒಂದು 7-8 ವರ್ಷದಿಂದ ಈ ಅಡಿಲು ಭೂಮಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಅಡಿಲು ಭೂಮಿ ಇದೆ ಇಲ್ಲಿ, ಅದನ್ನೆಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವರು ಒಳ್ಳೆಯ ಕೃಷಿಕರು, ಒಳ್ಳೆ ಇಳುವರಿ ತೆಗಿತಾ ಇದ್ದಾರೆ. ಅವ್ರ ಹತ್ರ ಸ್ವಂತ ಉಳುವ ಟ್ರ್ಯಾಕ್ಟರ್ ಇದೆ, ನಮ್ಮ ಕಟಾವು ಮಿಷಿನ್ ಕೂಡ ಇದೆ. ನಮ್ಮ ಉಳಿದ ನಾವೆಲ್ಲ ಸ್ವಲ್ಪ ಮಾಡ್ತಾ ಇದ್ದೇವೆ, ಆದರೆ ಒಳ್ಳೆ ಇಳುವರಿ ಬರ್ತದೆ. ಚಂದ್ರಶೇಖರ್ ನಾಯ್ಕ್ ಅವರು ಮಾತನಾಡಿ, ನಮ್ಮ ತಂದೆ ಕಾಲದಿಂದಲೂ ಕೂಡ ಹಡಿಲು ಬಿದ್ದ ಭೂಮಿಯನ್ನ ಕೃಷಿ ಮಾಡುತ್ತಾ ಬಂದಿದ್ದೇನೆ. ಈಗಿನ ಪರಿಸ್ಥಿತಿಯಲ್ಲಿ ಭತ್ತದ ಕೃಷಿ ಚಟುವಟಿಕೆಯಲ್ಲಿ ಒಂದಷ್ಟು ಬದಲಾವಣೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಲವಾರು ರೈತರು ಪಾಲ್ಗೊಂಡಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.